ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು. ನಮಸ್ಕಾರ ವೀಕ್ಷಕರೇ, ನಾವು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನಾಯಿಯನ್ನ ನೋಡ್ತೀವಿ. ಹೌದು, ಅದರಲ್ಲೂ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯ ಜಾತಿಯ ನಾಯಿಗಳನ್ನ ಸಾಕಿರುವುದನ್ನ ನೋಡಿರ್ತೀವಿ. ಆ ನಾಯಿಗಳನ್ನ ಸಾಕೋದು ಕೇವಲ ತೋರಿಕೆಗಾಗಿ ಮಾತ್ರ. ಆದ್ರೆ ಅವುಗಳಲ್ಲಿ ನಿಜವಾಗಿ ಪ್ರೀತಿಯನ್ನ ತೋರಿಸ್ತಾರ? ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನಾಯಿಯನ್ನ ಸಾಕೋದು ಇವಾಗ ಒಂದು ಪ್ರತಿಷ್ಠೆ ಆಗ್ಬಿಟ್ಟಿದೆ. ಆದ ಕಾರಣ ಅವುಗಳ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಅವುಗಳನ್ನ ಒಂದು ಬೋನ್ನಲ್ಲಿ ಬಂಧಿಯಾಗಿ ಮಾಡ್ತಾರೆ. ಆದ್ರೆ ಈ ಪ್ರಾಣಿಗಳು ಎಂದೂ ಸಹ ಪ್ರೀತಿ ತೋರಿಸಿದವರ ಮೇಲೆ ಅವರ ನಂಬಿಕೆಯನ್ನ ಬಿಡೋದಿಲ್ಲ. ತಾವು ಯಾರಿಗೆ ಪ್ರೀತಿಯನ್ನ ತೋರಿಸ್ತಾರೋ ಅವುಗಳ ಮೇಲೆ ಅವು ಸಹ ಪ್ರೀತಿಯನ್ನೇ ತೋರಿಸ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತ ಅಂದ್ರೆ, ಹಲವಾರು ಪ್ರಾಣಿಗಳನ್ನ ಕೊಂದು ಅದರಿಂದ ಲಾಭವನ್ನ ಮಾಡ್ತಾರೆ ಜನ. ಅದರಲ್ಲಿ ಬಹಳಷ್ಟು ಮುಂದಿನ ಸ್ಥಿತಿಯಲ್ಲಿ ಇದೆ ಆನೆ. ಆನೆಯನ್ನ ಈಗಿನ ಕಾಲದಲ್ಲಿ ಜನ ಬಹಳಷ್ಟು ಯಥೇಚ್ಛವಾಗಿ ಕೊಲ್ತಾ ಇದ್ದಾರೆ. ಯಾಕೆಂತಂದ್ರೆ ಆನೆಯಲ್ಲಿ ಸಿಗ್ತಕ್ಕಂತಹ ದಂತದಿಂದ ಕೋಟ್ಯಾಂತರ ರೂಪಾಯಿ ಲಾಭವನ್ನ ಮಾಡಬಹುದು. ಆದ ಕಾರಣ ಆನೆಯನ್ನ ಕೊಂದು ದಂತವನ್ನ ತೆಗೆದುಕೊಂಡು ಹೋಗಿ ಮಾರಿ ಅದರಿಂದ ಹಣವನ್ನ ಗಳಿಸ್ತಾರೆ ಈ ಹೀನ ಮನುಷ್ಯರು. ಆದ್ರೆ ನಾವು ಒಂದು ಆನೆಯನ್ನ ಕೊಂದು ತಗೊಂಡು ಹೋಗ್ತೀವಿ, ಆದ್ರೆ ಅದರ ಮಕ್ಕಳ ಪರಿಸ್ಥಿತಿ ಏನು ಅಂತ ನಾವು ಯೋಚನೆ ಮಾಡಿದೀವಾ? ಸಾಧ್ಯನೇ ಇಲ್ಲ. ಮನುಷ್ಯ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಬಹಳಷ್ಟು ಸ್ವಾರ್ಥಿ ಈ ಮನುಷ್ಯ. ಆದ್ರೆ ಒಂದಲ್ಲ ಒಂದು ದಿನ ಆ ಸ್ವಾರ್ಥ ಬುದ್ಧಿಯಿಂದ ತನ್ನನ್ನ ತಾನು ಯಾರೂ ಸಹ ನೋಡದೆ ಇರ್ತಕ್ಕಂತ ಹೀನ ಪರಿಸ್ಥಿತಿಗೆ ಬರ್ತಾನೆ. ಆದ್ರೆ ಸಾವಿರಾರು ಜನ ಕೊಲ್ಲೋರಿದ್ರೆ ಒಬ್ಬರು ನಮ್ಮ ರಕ್ಷಿಸೋದಕ್ಕೆ ಇದ್ದೇ ಇರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಒಬ್ಬಾಕೆ ಪ್ರೂವ್ ಮಾಡಿದ್ದಾರೆ. ಬನ್ನಿ ನಾವು ಆನೆಗಳನ್ನ ಸಾಕ್ತಕ್ಕಂತ ಮಹಿಳೆಯ ಬಗ್ಗೆ ತಿಳಿಯೋಣ. ಆಕೆ ಯಾರು, ಆಕೆ ಯಾಕೆ ಆನೆ ಮರಿಗಳನ್ನ ನೋಡ್ಕೊಳ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಕೆಯ ಹೆಸರು ಡೆಫಿನ್ ಶರ್ಲಿಕ್ ಅಂತ. ಆಕೆ ಕೆನ್ಯಾದಲ್ಲಿ ಹುಟ್ಟು ಬೆಳೆದವರು. ಆಕೆ ಅನಾಥ ಆನೆ ಮರಿಗಳನ್ನ ನೋಡ್ಕೊಳ್ತಾ ಇದ್ರು. ಆಕೆಯ ಜೊತೆ ಆಕೆಯ ಗಂಡ ಮಿಸ್ಟರ್ ಶರ್ಲಿಕ್ ಸಹ ಕೈ ಜೋಡಿಸಿ ಅನಾಥ ಆನೆ ಮರಿಗಳನ್ನ ತಂದು ಅವುಗಳನ್ನ ಚೆನ್ನಾಗಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸಹ ನೀಡ್ತಾ ಇದ್ರು. ಜೊತೆಗೆ ಆ ಆನೆ ಮರಿಗಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ತದನಂತರ ಅವು ಒಂದು ವಯಸ್ಸಿಗೆ ಬಂದ ನಂತರ ಆ ಆನೆ ಮರಿಗಳನ್ನ ಕಾಡ್ಗೆ ಬಿಡ್ತಾ ಇದ್ರು. ಹಲವಾರು ಜನಗಳು ಯೋಚನೆ ಮಾಡೋದಿಲ್ಲ, ದೊಡ್ಡ ದೊಡ್ಡ ಆನೆಗಳನ್ನ ಸಾಯಿಸಿ ಆ ಮರಿಗಳ ಪರಿಸ್ಥಿತಿ ಏನಾಗುತ್ತೆ ಅಂತ. ಆದ ಕಾರಣ ಡೆಫಿನ್ ಶರ್ಲಿಕ್ ಅವರು ಆ ಆನೆ ಮರಿಗಳನ್ನ ಸಂರಕ್ಷಣೆಯ ಬಗ್ಗೆ ಬಹಳಷ್ಟು ಶಾರ್ಟ್ ಮೂವೀಸ್ಗಳನ್ನ ಸಹ ಮಾಡಿದ್ದಾರೆ. ಜೊತೆಗೆ ಆಫ್ರಿಕನ್ ಆನೆಗಳ ಸಂತತಿ ಕಡಿಮೆ ಆಗ್ತಾ ಇದೆ, ಅವುಗಳ ಸಂತತಿಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಬಹಳಷ್ಟು ದೊಡ್ಡ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ರು. ಆಕೆ ಅನಾಥ ಆನೆ ಮರಿಗಳನ್ನ ತಂದು ಅವುಗಳಿಗೆ ತನ್ನ ಕೈಯಾರೆ ಹಾಲನ್ನು ಸಹ ನೀಡ್ತಾ ಇದ್ರು. ಆ ಹಾಲಿನ ಫಾರ್ಮುಲಾವನ್ನ ಕಂಡುಹಿಡಿಯಲು ಆಕೆಗೆ ಬರೋಬ್ಬರಿ 18 ವರ್ಷಗಳ ಕಾಲ ಬೇಕಾಯ್ತು. ಆದರೂ ಸಹ ಆಕೆ ಹಿಮ್ಮೆಟ್ಟದೆ ಆ ಹಾಲನ್ನ ಕಂಡುಹಿಡಿದು ಆನೆ ಮರಿಗಳಿಗೆ ನೀಡ್ತಾ ಇದ್ದಾರೆ. ಜೊತೆಗೆ ಆ ಆನೆ ಮರಿಗಳನ್ನ ಕೇವಲ ಒಂದು ಆನೆ ಮರಿ ಅಂತ ನೋಡದೆ ತನ್ನ ಮಕ್ಕಳ ರೀತಿ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಆನೆ ಮರಿಯನ್ನ ನೋಡ್ಕೊಳ್ಳೋದಕ್ಕೆ ಪ್ರತ್ಯೇಕ ಒಬ್ಬ ವ್ಯಕ್ತಿಯನ್ನ ಅದರ ಜೊತೆಗೆ ಇಟ್ಟು ಅದಕ್ಕೆ ನೀಡಬೇಕಾದಂತಹ ಪ್ರೀತಿ, ಮಮತೆ, ವಾತ್ಸಲ್ಯವನ್ನ ಸಹ ನೀಡ್ತಾ ಇದ್ದಾರೆ. ಇನ್ನು ಈಕೆಯನ್ನ ಮೊದಲ ಆನೆ ಮರಿಗಳನ್ನ ಸಂರಕ್ಷಿಸುವ ಮಹಿಳೆ ಎಂದೇ ಕರೆಯಲಾಗುತ್ತೆ. ಈಕೆಯ ಬಗ್ಗೆ ಹಲವಾರು ಡಾಕ್ಯುಮೆಂಟರಿಗಳು ಮತ್ತೆ ಟಿವಿ ಪ್ರೋಗ್ರಾಂಗಳು ಸಹ ಬಂದಿದ್ದಾವೆ. ಆನೆ ಮರಿಗಳನ್ನ ತಾಯಿಯ ರೀತಿ ನೋಡ್ಕೊಳ್ತಾರೆ, ಮಮತೆಯನ್ನ ನೀಡ್ತಾರೆ. ಜೊತೆಗೆ ಆನೆ ಮರಿಗಳಿಗೂ ಸಹ ಈಕೆಯನ್ನ ಕಂಡರೆ ಅತಿಯಾದ ಪ್ರೀತಿ. ಒಮ್ಮೆ ಈಕೆ ಯಾವುದೋ ಕೆಲಸದ ಮೇಲೆ 1 ವಾರಗಳ ಕಾಲ ಹೊರಗೆ ಹೋಗಿದ್ರಂತೆ. ಆಗ ಹಲವಾರು ಆನೆ ಮರಿಗಳು ಊಟವನ್ನೇ ಮಾಡುವುದನ್ನ ನಿಲ್ಲಿಸ್ಬಿಟ್ಟಿದ್ವಂತೆ. ಅದರಲ್ಲೂ ಆಕೆಯ ಬಹಳಷ್ಟು ಪ್ರಿಯ
ಗುಲ್ಬರ್ ಎಂಬ ಆನೆ ಮರಿ ಆಕೆಯಿಂದ ಬಿಟ್ಟಿರಲು ಆಗದೆ ಊಟವನ್ನ ತ್ಯಜಿಸ್ಬಿಟ್ಟಿತ್ತಂತೆ. ಅದು ಹಲವಾರು ದಿನಗಳ ನಂತರ ಸಾವನ್ನು ಸಹ ಅಪ್ಪಿಬಿಡ್ತು. ಆದ ಕಾರಣ ಆಕೆ 2 ದಿನಗಳ ಮೇಲೆ ಎಲ್ಲಿಗೂ ಸಹ ಪ್ರವಾಸವನ್ನ ಹೋಗೋದನ್ನೇ ಬಿಟ್ಬಿಟ್ರು. ಇದು ಒಂದು ಉದಾಹರಣೆ ಎಷ್ಟು ಆಕೆ ಆನೆಯ ಮರಿಗಳನ್ನ ಪ್ರೀತಿ ಮಾಡ್ತಾ ಇದ್ರು, ಜೊತೆಗೆ ಆನೆ ಮರಿಗಳು ಎಷ್ಟು ಆಕೆಯನ್ನ ಹಚ್ಕೊಂಡಿದ್ದೋ ಅಂತ ನಿರೂಪಿಸೋದಕ್ಕೆ. ಆಕೆ ಹೇಳುವ ಪ್ರಕಾರ ಆನೆ ಮರಿಗಳು ಸಹ ನಾವು ಮನುಷ್ಯರ ರೀತಿಯೇ ಇರ್ತಾವೆ. ಮನುಷ್ಯರಿಗೆ ಯಾವ ರೀತಿ ಪ್ರೀತಿ ಬೇಕು, ಮಮತೆ ಬೇಕೋ ಅದೇ ರೀತಿ ಆನೆ ಮರಿಗಳಿಗೂ ಸಹ ಮಮತೆ ಪ್ರೀತಿಯನ್ನ ನೀಡಬೇಕಾಗುತ್ತೆ. ನಾವು ಚಿಕ್ಕ ಮಕ್ಕಳನ್ನ ಹೇಗೆ ಬಿಸಿಯಾಗಿ ಇಡ್ತೀವೋ ಅದೇ ರೀತಿ ಆನೆ ಮರಿಗಳಿಗೂ ಸಹ ಕಂಬಳಿಯನ್ನ ಅಥವಾ ಜಾಕೆಟ್ಗಳನ್ನ ಹೊದಿಸ್ಬೇಕಾಗತ್ತೆ. ಅವುಗಳಿಗೆ ಬಹಳಷ್ಟು ಪೌಷ್ಟಿಕಾಂಶಯುಕ್ತ ಹಾಲನ್ನ ನೀಡಬೇಕಾಗತ್ತೆ. ಅವುಗಳಿಗೆ ಪ್ರೀತಿ ಮಮತೆಯನ್ನ ನೀಡಿ ಸಾಕಬೇಕಾಗತ್ತೆ ಅಂತ. ಇನ್ನು ಅವಕ್ಕೂ ಸಹ ಪ್ರೀತಿಯ ಅವಶ್ಯಕತೆ ಇರುತ್ತೆ. ಆದ ಕಾರಣ ಅವರು ಆನೆ ಮರಿಗಳನ್ನ ಸಾಕಿ ಅವು ದೊಡ್ಡದಾದ ನಂತರ ಅವುಗಳನ್ನ ಸ್ವಸ್ಥಾನಕ್ಕೆ ಬಿಡ್ತಾ ಇದ್ರು. ಅಂತ ಅಂದ್ರೆ ಕಾಡಿಗೆ ಅವುಗಳನ್ನ ವಾಪಸ್ ಬಿಡ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಅವುಗಳಿಗೂ ಸಹ ತಮ್ಮ ಕುಟುಂಬದ ಬಗ್ಗೆ ತಿಳಿಬೇಕು. ಆನೆಗಳ ಜೊತೆ ಬೆಳೆಯೋದ್ರಿಂದ ಜಾಸ್ತಿ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದು ಅವರ ನಂಬಿಕೆ. ಇನ್ನು ಆನೆ ಮರಿಗಳನ್ನ ನಾವೇ ಇಟ್ಕೊಂಡ್ರೆ ಅವುಗಳ ವಂಶಾಧಾರ ಆಗಲ್ಲ, ಜೊತೆಗೆ ಅದರ ಪಾಪ್ಯುಲೇಷನ್ ಸಹ ಕಮ್ಮಿ ಆಗುತ್ತೆ. ಆದ ಕಾರಣ ಅವುಗಳನ್ನ ಕಾಡಿಗೆ ಬಿಡೋದ್ರಿಂದ ಅವುಗಳ ಸಂತತಿ ಸಹ ಹೆಚ್ಚುತ್ತೆ ಅನ್ನೋದು ಅವರ ಮಾತು. ಅದು ನಿಜವೂ ಸಹ ಹೌದು. ಇನ್ನು ಒಂದಷ್ಟು ಉದಾಹರಣೆಗಳು ಆಕೆಯ ಬಗ್ಗೆ ನೀವು ತಿಳಿಯಲೇಬೇಕು. ಒಮ್ಮೆ 40 ವರ್ಷಗಳ ಹಿಂದೆ ಆಕೆ ಒಂದು ಆನೆಯನ್ನ ಬಹಳಷ್ಟು ಕಷ್ಟದ ಸಮಯದಲ್ಲಿ ಸಂರಕ್ಷಿಸಿದ್ರು. ಅದರ ಉಪಚಾರವನ್ನು ಸಹ ಮಾಡಿದ್ರು. ಆ ಆನೆ ಆಕೆಯ ಸಹಾಯವನ್ನ ಎಂದೂ ಸಹ ಮರ್ತೇ ಇಲ್ಲ. ಅದು ಅವಾಗವಾಗ ಅವುಗಳ ಹಿಂಡನ್ನ ಬಿಟ್ಟು ಬಂದು ಈಕೆಯನ್ನ ನೋಡ್ಕೊಂಡು ತನ್ನ ಪ್ರೀತಿಯಿಂದ ಅಪ್ಪಿಗೆಯನ್ನ ನೀಡಿ ಹೋಗ್ತಾ ಇತ್ತು. ಹೌದು, ಪ್ರಾಣಿಗಳು ಎಂದೂ ಸಹ ಕೃತಜ್ಞತಾ ಭಾವವನ್ನ ಮೀರೋದಿಲ್ಲ. ಯಾರಾದರೂ ಒಮ್ಮೆ ಸಹಾಯವನ್ನ ಮಾಡಿದ್ರು ಅಂತ ಅಂದ್ರೆ ಆ ಸಹಾಯವನ್ನ ಎಂದೂ ಸಹ ಮರೆಯೋದಿಲ್ಲ. ಪ್ರಾಣಿಗಳಿಗೆ ಕೃತಜ್ಞತೆ ಅತಿ ಹೆಚ್ಚಾಗಿ. ಆದರೆ ವಿಧಿ ಇಂತಹ ಒಳ್ಳೆಯ ವ್ಯಕ್ತಿಗಳನ್ನ ಹೆಚ್ಚು ಕಾಲ ಬದುಕೋದಕ್ಕೆ ಬಿಡೋದಿಲ್ಲ. ದುರಾದೃಷ್ಟವಶಾತ್ ಆಕೆ ಕ್ಯಾನ್ಸರ್ನಿಂದ ಸಾವನ್ನ ಅಪ್ಪಿದ್ದಾರೆ. ಆಕೆ ನಮ್ಮ ಜೊತೆ ಇಲ್ಲ, ಆದ್ರೆ ಆಕೆ ತೋರಿಸಿದ ದಾರಿ ನಮ್ಮ ಬಳಿ ಇದೆ. ಆದ ಕಾರಣ ನಾವು ಸಹ ಆಕೆ ದಾರಿಯಲ್ಲೇ ಹೋಗೋಣ. ಆಕೆಯ ರೀತಿ ನಾವು ಪ್ರಾಣಿಗಳನ್ನ ಸಂರಕ್ಷಿಸೋಣ. ಹಲವಾರು ಅನಾಥ ಆನೆ ಮರಿಗಳಾಗಲಿ ಅಥವಾ ಅನಾಥ ಪ್ರಾಣಿಗಳನ್ನ ತಂದು ಸಾಕೋಣ ಹಾಗೂ ಅವುಗಳ ಸಂತತಿಯನ್ನ ಹೆಚ್ಚುವ ರೀತಿ ಮಾಡೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು.